ನಮಸ್ಕಾರ. ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ರಶ್ಮಿತಾ. ಮೊದಲಿಗೆ ಮುಖ್ಯಾಂಶಗಳು. ₹7,800 ಕೋಟಿ ಶಸ್ತ್ರಾಸ್ತ್ರ ಹಾಗೂ ತಂತ್ರಜ್ಞಾನಗಳ ಖರೀದಿ ಪ್ರಸ್ತಾಪಕ್ಕೆ ಅನುಮೋದನೆ. ಹಿಮಾಚಲದಲ್ಲಿ ಮುಂದುವರಿದ ವಿನಾಶ. ಕುಲುವಿನಲ್ಲಿ 8 ಬಹುಮಹಡಿ ಕಟ್ಟಡಗಳು ಕುಸಿತ. ಬೆಳ್ತಂಗಡಿ ಕಡವೆ ಹತ್ಯೆ, ಕೋವಿ ಸಹಿತ 3 ಅರೆಸ್ಟ್. ಪುತ್ತೂರು ಯುವತಿಗೆ ಚೂರಿ ಇರಿತ ಪ್ರಕರಣ, ಚಿಕಿತ್ಸೆ ಫಲಕಾರಿಯಾಗದೆ ಯುವತಿ ಸಾವು. ಉಡುಪಿ ಉದ್ಯೋಗ ಹೆಸರಿನಲ್ಲಿ ₹1.13 ಲಕ್ಷ ಹಣ ಪಡೆದು ವಂಚನೆ. ಕಾಸರಗೋಡು ಸ್ಕೂಲ್ ಬಸ್ ಹರಿದು 4 ವರ್ಷದ ಬಾಲಕಿ ಮೃತ್ಯು, ಮನೆ ಸಮೀಪವೇ ದುರಂತ. ಚಂದ್ರಯಾನ 3 ವಿಶ್ವದ ಮಾನವೀಯತೆ ಇಸ್ರೋ ಸಾಧನೆ ಸಹಕಾರಿ. ಭಾಗವತ್ ಇಸ್ರೋದಲ್ಲಿ ತರಬೇತಿಗೆ ಹೋಗಲು ವಿಮಾನ ವೆಚ್ಚಕ್ಕೆ ಪರದಾಡಿದಾಕೆ ಈಗ ಚಂದ್ರಯಾನ 3 ತಂಡದ ಸದಸ್ಯೆ. ವಿಶ್ವ ಚೆಸ್ ಪಂದ್ಯದಲ್ಲಿ ಭಾರತದ ಪ್ರಜ್ಞಾನಂದಗೆ ಸೋಲು, ವಿಶ್ವಕಪ್ ಗೆದ್ದ ಕಾರ್ಲ್ಸನ್. ಭಾರತೀಯ ಸಶಸ್ತ್ರ ಪಡೆಗಳ ಕಾರ್ಯಾಚರಣೆಗೆ ಬಲ ತುಂಬುವ ನಿಟ್ಟಿನಲ್ಲಿ ₹7,800 ಕೋಟಿ ಮೌಲ್ಯದ ಶಸ್ತ್ರಾಸ್ತ್ರ ಹಾಗೂ ತಂತ್ರಜ್ಞಾನಗಳ ಖರೀದಿಯ ಪ್ರಸ್ತಾಪಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದ ಡಿಎಸಿ ಅನುಮೋದನೆ ನೀಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಹಿಮಾಚಲ ಕೋಲುವಿನಲ್ಲಿ ಭಾರೀ ಭೂಕುಸಿತ ಉಂಟಾಗಿದ್ದು 8 ಕಟ್ಟಡಗಳು ಧಾರಾಶಾಹಿಯಾಗಿ ಅಪಾರ ನಾಶನಷ್ಟ ಸಂಭವಿಸಿದೆ. ಜುಲೈ 2ನೇ ವಾರದಲ್ಲಿ ಎಡೆಬಿಡದೆ ಸುರಿದ ಮಳೆಯಿಂದಾಗಿ ಬಸ್ ನಿಲ್ದಾಣದ ವಸತಿ ಅಂಗಡಿಗಳು, ಬ್ಯಾಂಕ್ಗಳು ಮತ್ತು ಇತರ ವಾಣಿಜ್ಯ ಸಂಸ್ಥೆಗಳ ಕಟ್ಟಡಗಳು ಬಿರುಕು ಬಿಟ್ಟಿದ್ದು, ನಂತರ ಜಿಲ್ಲಾಡಳಿತ ಕಟ್ಟಡಗಳನ್ನು ಅಸುರಕ್ಷಿತವೆಂದು ಘೋಷಿಸಿತ್ತು. ಬೆಳ್ತಂಗಡಿ ಪಟ್ರಮೆ ಗ್ರಾಮದ ದಡಂತಮಲೆ ಮೀಸಲು ಅರಣ್ಯದ ಒಳಭಾಗದ ಬಟ್ಟಾಡಿ ಬಳಿ ಕಪಿಲ ನದಿ ತೀರದ ಮಾಂಸಕ್ಕಾಗಿ ಅಕ್ರಮವಾಗಿ ಕಡವೆ ಬೇಟೆಯಾಡಿದ 3 ಬಂದೂಕು ಸಹಿತ ಉಪ್ಪಿನಂಗಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂಧಿಸಿದ್ದಾರೆ. 4 ವರ್ಷದ ಹೆಣ್ಣು ಕಡವೆಯನ್ನು ಬೇಟೆಯಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋವಿ ಸಹಿತ ಆರೋಪಿಗಳಾದ ಸುರೇಶ್ ಪಟ್ರಮೆ, ಪುನೀತ್ ಕೊಟ್ಯಪ್ಪ ಗೌಡ ಅವರನ್ನು ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಲೋಕೇಶ್ ತಲೆಮರೆಸಿಕೊಂಡಿದ್ದಾರೆ. ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಯುವಕನಿಂದ ಚೂರಿ ಇರಿತಕ್ಕೊಳಗಾಗಿ ಗಂಭೀರ ಸ್ಥಿತಿಯಲ್ಲಿದ್ದ ಯುವತಿ ಸಾವನ್ನಪ್ಪಿದ್ದಾಳೆ. ವಿಟ್ಲ ಅಳಿಕೆ ನಿವಾಸಿ ಗೌರಿ ಮೃತ ಯುವತಿಯಾಗಿದ್ದು, ಕೊಲೆ ಆರೋಪಿ ಪದ್ಮರಾಜ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಪಾರ್ಟ್ ಟೈಮ್ ಜಾಬ್ ನೀಡುವುದಾಗಿ ನಂಬಿಸಿ ಮಹಿಳೆಯೊಬ್ಬರಿಗೆ ಸುಮಾರು ₹1,13,300 ವಂಚಿಸಿರುವ ಘಟನೆ ಉಡುಪಿಯಲ್ಲಿ ನಡೆದಿದೆ. ಉಡುಪಿಯ ಮಹಿಳೆಯೋರ್ವರ ಮೊಬೈಲ್ಗೆ ಆಗಸ್ಟ್ 19ರಂದು ಯಾರೋ ಅಪರಿಚಿತ ವ್ಯಕ್ತಿಗಳು ವಾಟ್ಸಪ್ ಮೆಸೇಜ್ ಮಾಡಿ ಪಾರ್ಟ್ ಟೈಮ್ ಜಾಬ್ ನೀಡುವುದಾಗಿ ನಂಬಿಸಿ ಬಳಿಕ ಟೆಲಿಗ್ರಾಮ್ನಲ್ಲಿ ಲಿಂಕ್ ಅನ್ನು ಕಳುಹಿಸಿ ಆಗಸ್ಟ್ 20ರಿಂದ ಆಗಸ್ಟ್ 21ರ ಮಧ್ಯಾವಧಿಯಲ್ಲಿ ಒಟ್ಟು ₹1,13,300 ಹಣವನ್ನು ಆನ್ಲೈನ್ ಮುಖೇನ ಹಂತ ಹಂತವಾಗಿ ಪಡೆದು ಉದ್ಯೋಗ ನೀಡದೆ ಪಡೆದ ಹಣವನ್ನು ವಾಪಸ್ ನೀಡದೆ ಮೋಸ ಮಾಡಿರುವುದಾಗಿ ಉಡುಪಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಿಳೆಯರ ಕುತ್ತಿಗೆಯಿಂದ ಸರ ಎಗರಿಸುತ್ತಿದ್ದ ತಂಡದ ಪ್ರಮುಖ ಆರೋಪಿಯೋರ್ವನನ್ನು ಕಾಸರಗೋಡು ಪೊಲೀಸರು ಬಂಧಿಸಿದ್ದಾರೆ. ಮೇಲ್ಪರಂಬ ಕೋವತ್ತೊಟ್ಟಿಯ ಮೊಹಮ್ಮದ್ ಶಾನ್ವಾಜ್ ಬಂಧಿತ ಆರೋಪಿ. ಈತನಿಗಾಗಿ ಪೊಲೀಸರು 1 ತಿಂಗಳಿನಿಂದ ಸಿಸಿಟಿವಿ ದೃಶ್ಯಗಳನ್ನು ಸಂಗ್ರಹಿಸಿ ಶೋಧ ನಡೆಸುತ್ತಿದ್ದರು. ಶಾಲಾ
ವಾಹನದಡಿಗೆ ಬಿದ್ದು ನರ್ಸರಿ ವಿದ್ಯಾರ್ಥಿನಿ ಮೃತಪಟ್ಟ ದಾರುಣ ಘಟನೆ ಇಂದು ಮಧ್ಯಾಹ್ನ ಕಂಬಾರ್ ಸಿರಿಬಾಗಿಲು ಎಂಬಲ್ಲಿ ನಡೆದಿದೆ. ಸಿರಿಬಾಗಿಲಿನ ಮೊಹಮ್ಮದ್ ಜುಬೈರ್ ಅವರ ಪುತ್ರಿ ಆಯಿಷಾ ಸೇಯಾ ಮೃತಪಟ್ಟವಳು. ಮನೆ ಸಮೀಪ ಈ ದುರಂತ ನಡೆದಿದೆ. ಶಾಲೆ ಬಿಟ್ಟು ಮನೆ ಬಳಿ ಬಾಲಕಿಯನ್ನು ಇಳಿಸಿ ಬಸ್ಸನ್ನು ಹಿಂದಕ್ಕೆ ತೆಗೆಯುತ್ತಿದ್ದಾಗ ಅದೇ ಬಸ್ಸಿನಡಿ ಸಿಲುಕಿ ಈ ಘಟನೆ ನಡೆದಿದೆ. ಸ್ಥಳೀಯರು ಧಾವಿಸಿ ಬಂದು ಕೂಡಲೇ ಕಾಸರಗೋಡಿನ ಖಾಸಗಿ ಆಸ್ಪತ್ರೆಗೆ ತಲುಪಿಸಿದಾದರೂ ಆಗಲೇ ಮೃತಪಟ್ಟಿದ್ದಳು. ಕಾಸರಗೋಡು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಲ್ಲಡ್ಕದಲ್ಲಿ ಹದಗೆಟ್ಟ ರಸ್ತೆ ಮತ್ತು ಧೂಳಿನಿಂದ ಸಮಸ್ಯೆಗಳು ಉಂಟಾಗಿದ್ದು, ಇದರಿಂದ ರೋಸಿ ಹೋದ ಕಲ್ಲಡ್ಕದ ವರ್ತಕರು ಹಾಗೂ ಸಾರ್ವಜನಿಕರು ಗುರುವಾರ ಪಕ್ಷ ಜಾತಿ ಧರ್ಮ ಭೇದ ಮರೆತು ಒಗ್ಗಟ್ಟಾಗಿ ಗುತ್ತಿಗೆ ಕಂಪನಿ ವಾಹನಗಳನ್ನು ತಡೆಗಟ್ಟಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭ ಸ್ಥಳಕ್ಕೆ ಆಗಮಿಸಿದ ಗುತ್ತಿಗೆ ಕಂಪನಿ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದ್ದು, ಮುಂದಿನ ಬುಧವಾರದೊಳಗೆ ಕೆಲಸ ಆರಂಭಿಸುವುದಾಗಿ ಭರವಸೆ ನೀಡಿದ ಬಳಿಕ ತಾತ್ಕಾಲಿಕವಾಗಿ ಅಂತ್ಯಗೊಂಡಿತು. ಪ್ರಬುದ್ಧ ರಂಗ ಕಲಾವಿದ ಸುರೇಶ್ ಮಂಜೇಶ್ವರ್ ರವರ ತಾಯಿ ನಾಗಮ್ಮ ನಿನ್ನೆ ಸಂಜೆ 6:10ಕ್ಕೆ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ. ಮೃತರು ಮಂಜೇಶ್ವರ ಹೊಸಬೆಟ್ಟು ನಿವಾಸಿ ಉದ್ಯಾವರ ಮಾಡ ಶ್ರೀ ಅರಸು ಮಂಜೇಶ್ವರ ದೇವಗಳ ಕ್ಷೇತ್ರದ ಅಣ್ಣದೈವದ ಪ್ರಧಾನ ಅರ್ಚಕರಾಗಿದ್ದ ದಿವಂಗತ ತಿಮ್ಮಪ್ಪ ಕಾಂಜಾವರ ಧರ್ಮಪತ್ನಿಯಾಗಿದ್ದಾರೆ. ಹರಿತ ಕೇರಳ ಮಿಷನ್ ತಾಂತ್ರಿಕ ಸಹಾಯದೊಂದಿಗೆ ಮೀಂಜ ಪಂಚಾಯತ್ನಲ್ಲಿ ನಡೆಯುವ ಜಲ ಬಜೆಟ್ ಕಾರ್ಯಾಗಾರ ಗ್ರಾಮ ಪಂಚಾಯತ್ ಹಾಲ್ನಲ್ಲಿ ನಡೆಯಿತು. ಮಳೆ ನೀರಿನ ಅಳತೆ ಲೆಕ್ಕ ಮಾಡಿ ಗೃಹ ಬಳಕೆ, ಕೈಗಾರಿಕಾ, ವಾಣಿಜ್ಯ, ಮೃಗ ಪಕ್ಷಿಗಳ ಕೃಷಿ ಉಪಯೋಗಕ್ಕೆ ಬೇಕಾದ ನೀರಿನ ಪ್ರಮಾಣ ಲೆಕ್ಕ ಹಾಕಿ ಜಲ ಬಜೆಟ್ ತಯಾರಿ ಮಾಡುವುದು ಜಲ ಬಜೆಟ್ ಮೂಲಕ ಜಲ ಸುರಕ್ಷಾ ಯೋಜನೆಯಾಗಿದೆ. ಇದರ ಉದ್ದೇಶ. ಮೀಂಜ ಪಂಚಾಯತ್ ಹಾಲ್ನಲ್ಲಿ ನಡೆದ ಸಭೆಯನ್ನು ಪಂಚಾಯತ್ ಅಧ್ಯಕ್ಷೆ ಸುಂದರಿ ಆರ್ ಶೆಟ್ಟಿ ಉದ್ಘಾಟಿಸಿದರು. ಹರಿತ ಕೇರಳ ಮಿಷನ್ ರಿಸೋರ್ಸ್ ಪರ್ಸನ್ ವಿನಯ್ ಕುಮಾರ್ ವಿಷಯ ಮಂಡಿಸಿದರು. ಇಲ್ಲಿಯವರೆಗೆ ಯಾರೂ ಇಳಿಯದ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನಾವು ಕಾಲಿಡುವ ಮೂಲಕ ನಮ್ಮ ವಿಜ್ಞಾನಿಗಳ ಸುದೀರ್ಘ ಕಠಿಣ ಪರಿಶ್ರಮ ಫಲ ಕೊಟ್ಟಿದೆ. ಸಂಪೂರ್ಣ ದೇಶಕ್ಕಾಗಿ ಮಾತ್ರವಲ್ಲದೆ ವಿಶ್ವದ ಮಾನವೀಯತೆಗಾಗಿ ಈ ಸಾಧನೆ ಸಹಕಾರಿ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಡಾಕ್ಟರ್ ಮೋಹನ್ ಭಾಗವತ್ ಹೇಳಿದರು. ಸುಳ್ಯ ತಾಲೂಕಿನ ಅಜ್ಜಾವರದ ಮಾನಸ ಜಯಕುಮಾರ್ ಇಸ್ರೋ ಚಂದ್ರಯಾನ 3ರಲ್ಲಿ ಭಾಗಿಯಾಗುವ ಮೂಲಕ ಸುಳ್ಯದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಬಾಲ್ಯದಲ್ಲಿ ತಂದೆಯನ್ನು ಕಳಕೊಂಡ ಮಾನಸಾರವರನ್ನು ತಾಯಿ ಕುಸುಮಾವತಿಯವರು ಇಬ್ಬರು ಸಹೋದರಿಯರೊಂದಿಗೆ ಕಷ್ಟಪಟ್ಟು ಓದಿಸಿದರು. ಇಸ್ರೋದಲ್ಲಿ ತರಬೇತಿಗೆ ಹೋಗಲು ವಿಮಾನ ವೆಚ್ಚಕ್ಕೂ ಪರದಾಡಿದಾಕೆ ಈಗ ಚಂದ್ರಯಾನ 3 ತಂಡದ ಸದಸ್ಯೆಯಾಗಿದ್ದಾರೆ. ಪ್ರಕಟಣೆ. ಭಾರತ ಸರ್ಕಾರದ ಸೇನೆ ಸೇರಬಯಸುವ ಅಭ್ಯರ್ಥಿಗಳಿಗೆ 2023ರ ತರಬೇತಿ ಶಿಬಿರವನ್ನು ದಿನಾಂಕ 1/9/2023ರಿಂದ ಕೊಂಡೇವೂರು ಮಠದಲ್ಲಿ ಆಯೋಜಿಸಿದ್ದು, ಅರ್ಹ ಶಿಬಿರಾರ್ಥಿಗಳ ಆಯ್ಕೆ ದಿನಾಂಕ 27/8/2023 ಬೆಳಗ್ಗೆ 8:30ಕ್ಕೆ ನಡೆಯಲಿದೆ. 18ರಿಂದ 23 ವರ್ಷ ಪ್ರಾಯದ 164 ಸೆಂಟಿಮೀಟರ್ ಎತ್ತರ ಇರುವ 50 ಕೆಜಿಗಿಂತ ಹೆಚ್ಚಿನ ತೂಕ ಇರುವವರು ತರಬೇತಿಗೆ ಅರ್ಹರು. ಆಸಕ್ತರು 27/8/2023 ಬೆಳಗ್ಗೆ 8:30ರ ಮೊದಲು ಆಧಾರ್ ಕಾರ್ಡ್, ಅರ್ಹತಾ ಪ್ರಮಾಣ ಪತ್ರ, ಕ್ರೀಡೆ ಇತ್ಯಾದಿ ಸರ್ಟಿಫಿಕೇಟ್ ದಾಖಲೆಗಳೊಡನೆ ಉಪ್ಪಳದ ಕೊಂಡೇವೂರು ಮಠದಲ್ಲಿ ಹಾಜರಿರಬೇಕಾಗಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಯನ್ಮಕಜೆ ಗ್ರಾಮ ಪಂಚಾಯತಿನ ವತಿಯಿಂದ ಓಣಂ ಆಚರಣೆ. ಯನ್ಮಕಜೆ ಗ್ರಾಮ ಪಂಚಾಯತ್ ವತಿಯಿಂದ ಆರವಂ ಆವೇಶ ಎಂಬ ವಿಶಿಷ್ಟತೆಯೊಡನೆ ಓಣಂ ಆಚರಣೆಯನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೆಸಲಾಯಿತು. ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪೂಕ್ಕಳಂ ಸ್ಪರ್ಧೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಬಳಿಕ ಬಡ್ಸ್ ಶಾಲಾ ಮಕ್ಕಳೊಂದಿಗೆ ಮಧ್ಯಾಹ್ನದ ಓಣಂ ಸದ್ಯ ಔತಣಕೂಟದಲ್ಲಿ ಪಂಚಾಯತಿನ ವಿವಿಧ ಇಲಾಖೆಯವರು ಪಾಲ್ಗೊಂಡರು. ಬಳಿಕ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯನ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ ಜೆಎಸ್ ಉದ್ಘಾಟಿಸಿದರು. ಬಳಿಕ ಪಂಚಾಯತ್ ಪ್ರತಿನಿಧಿಗಳಿಗೆ, ಉದ್ಯೋಗಿಗಳಿಗೆ, ಕುಟುಂಬಶ್ರೀ, ಹರಿತಕರ್ಮ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಿವಿಧ ಸ್ಪರ್ಧೆ ಹಾಗೂ ಕಲಾ ಪ್ರದರ್ಶನಗಳು ನಡೆಯಿತು.
ಕಾರ್ಯಕ್ರಮದಲ್ಲಿ ಎನ್ಮಕಜೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಡಾಕ್ಟರ್ ಜಹನಸ್ ಅಮ್ಸರ್, ಬ್ಲಾಕ್ ಪಂಚಾಯತಿ ಸದಸ್ಯ ಕೆಪಿ ಅನಿಲ್ ಕುಮಾರ್, ಎನ್ಮಕಜೆ ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಬಿಎಸ್ ಗಾಂಭೀರ್, ಸೌದಾ ಬಿ ಹನೀಫ್, ಜಯಶ್ರೀ ಕುಲಲ್ ಹಾಗೂ ಪಂಚಾಯತ್ ಸದಸ್ಯರಾದ ಶಶಿಧರ, ಇಂದಿರಾ ಎಚ್, ರಾಮಚಂದ್ರ, ನರಸಿಂಹ ಪೂಜಾರಿ, ರಮ್ಲಾ, ಕುಸುಮಾವತಿ, ಉಷಾ ಪೂಜಾರಿ, ಜರೀನಾ ಮುಸ್ತಫಾ, ಕುಟುಂಬಶ್ರೀ ಸಿಡಿಎಸ್ ಅಧ್ಯಕ್ಷೆ ಜಲಜಾಕ್ಷಿ, ಉಪಾಧ್ಯಕ್ಷೆ ಶಶಿಕಲಾ ಸ್ವರ್ಗ, ಸಹಾಯಕ ಕೃಷಿ ಅಧಿಕಾರಿ ಜಯಶ್ರೀ, ಮಾಜಿ ಉಪಾಧ್ಯಕ್ಷರಾದ ಆಯಿಷಾ ಎ, ಸಿದ್ದಿಕ್ ಹಾಜಿ ಕಂಡಿಗೆ ಮೊದಲಾದವರು ಪಾಲ್ಗೊಂಡರು. ನವಾಜ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ನಮ್ಮ ರಾಜ್ಯದ ಪ್ರಧಾನ ಹಬ್ಬವಾದಂತಹ ಈ ಓಣಂ ಹಬ್ಬ ಆಚರಣೆಯ ಸಲುವಾಗಿ ನಾವು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಕಳೆದ ವರ್ಷದಂತೆ ಈ ವರ್ಷ ಕೂಡ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ನಿಮ್ಮ ಸ್ಪರ್ಧೆ ಹೊರಗಾಗ್ತದೆ. ಮಂಗಲ್ಪಾಡಿಯಲ್ಲಿ ಓಣಂ ಸಂತೆಗಳ ಮೇಲೆ ಆರೋಗ್ಯ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ವ್ಯಾಪಕ ಪರಿಶೋಧನೆ ನಡೆಸಲಾಯಿತು. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಆಹಾರ ವಸ್ತುಗಳ ಗುಣಮಟ್ಟ ಮತ್ತು ಸುರಕ್ಷತೆಯನ್ನು ದೃಢೀಕರಿಸಲು ಈ ಕ್ರಮ ಕೈಗೊಳ್ಳಲಾಗಿದ್ದು, ಬಂದ್ಯೋಡಿನಿಂದ ನಿಷೇಧಿತ ತಂಬಾಕು ಉತ್ಪನ್ನಗಳನ್ನು ವಶಪಡಿಸಿಕೊಂಡು ಕೇಸು ದಾಖಲಿಸಲಾಯಿತು. ರಕ್ಷಿತ್ ಶೆಟ್ಟಿ ಅಭಿನಯದ 777 ಚಾರ್ಲಿ ಚಿತ್ರಕ್ಕೆ ಪ್ರಾದೇಶಿಕ ವಿಭಾಗದಲ್ಲಿ ಬೆಸ್ಟ್ ಕನ್ನಡ ಚಿತ್ರ ಪ್ರಶಸ್ತಿ ಲಭಿಸಿದೆ. ಈ ವಿಭಾಗದಲ್ಲಿ ಸರ್ದಾರ್ ಉದಾಮ್ ಅತ್ಯುತ್ತಮ ಹಿಂದಿ ಹಾಗೂ ಚಲೋ ಶೋ ಅತ್ಯುತ್ತಮ ಗುಜರಾತಿ ಚಿತ್ರವಾಗಿ ಆಯ್ಕೆಯಾಗಿದೆ. ವಿಶ್ವ ಚೆಸ್ ಪಂದ್ಯಾವಳಿ ಗುರುವಾರ ನಡೆದ ಫೈನಲ್ ಟೈ ಬ್ರೇಕರ್ ಸ್ಪರ್ಧೆಯಲ್ಲಿ ಭಾರತದ ಪ್ರಜ್ಞಾನಂದ 2 ಸುತ್ತಿನಲ್ಲೂ ಸೋಲು ಅನುಭವಿಸಿದ್ದು, ಮ್ಯಾಗ್ನಸ್ ಕಾರ್ಲ್ಸನ್ ವಿಶ್ವಕಪ್ ಗೆದ್ದಿದ್ದಾರೆ. ಟೈ ಬ್ರೇಕರ್ನಲ್ಲಿ ಇಬ್ಬರು ತಲಾ 10 ನಿಮಿಷಗಳ 2 ರ್ಯಾಪಿಡ್ ಗೇಮ್ಗಳನ್ನು ಆಡಿದ್ದು, ಎರಡರಲ್ಲೂ ಭಾರೀ ನಿರೀಕ್ಷೆ ಹುಟ್ಟುಹಾಕಿದ್ದ ಭರವಸೆಯ ಪ್ರತಿಭೆ ಪ್ರಜ್ಞಾನಂದ ನಾರ್ವೆ ಚೆಸ್ ಮಾಸ್ಟರ್ ಎದುರು ಸೋತಿದ್ದಾರೆ. ಉಪ್ಪಳ ಐಲಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಇಂದು ವರಮಹಾಲಕ್ಷ್ಮಿ ವ್ರತಾಚರಣೆಯು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪರಮೇಶ್ವರಿ ದೇವಿ ಉಳಿದು ಬಾರಮ್ಮ, ಭ್ರಮರಾಂಬಿಕೆ ದೇವಿ ವರವ ನೀಡಮ್ಮ. ದುರ್ಗಾ ಪರಮೇಶ್ವರಿ ದೇವಿ ಉಳಿದು ಬಾರಮ್ಮ, ಭ್ರಮರಾಂಬಿಕೆ ದೇವಿ ವರವ ನೀಡಮ್ಮ. ನಂದಿನಿಯ ಕಟೆಯಲ್ಲಿ ನೆಲೆಸಿದ ನಮ್ಮಮ್ಮ, ಶ್ರೀಗಂಧ ಪ್ರಸಾದ ನೀಡಿ ಆನಂದ ನೀಡಮ್ಮ. ನಂದಿನಿಯ ಕಟೆಯಲ್ಲಿ ನೆಲೆಸಿದ ನಮ್ಮಮ್ಮ, ಶ್ರೀಗಂಧ ಪ್ರಸಾದ ನೀಡಿ ಆನಂದ ನೀಡಮ್ಮ. ವರ್ಕಾಡಿ ಬಜಲಕರಿಯ ಶ್ರೀ ಸಜ್ಞಾಪಾನಿ ಮಹಾವಿಷ್ಣು ಶ್ರೀ ದುರ್ಗಾ ಕ್ಷೇತ್ರದಲ್ಲಿ ಇಂದು ರಾಜಾನಂಗಣಕ್ಕೆ ಶಾಶ್ವತ ಚಪ್ಪರ ಮತ್ತು ಸಾಂಸ್ಕೃತಿ ಸಭಾ ಮಂದಿರಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮವು ಜರುಗಿತು. ಪದ್ಮಭೂಷಣ ಪರಮಪೂಜ್ಯ ಧರ್ಮಾಧಿಕಾರಿ ರಾಜಋಷಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಶುಭಾಶೀರ್ವಾದದೊಂದಿಗೆ ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮಿಗಳ ದಿವ್ಯ ಹಸ್ತದಿಂದ ನೆರವೇರಿತು. ವಿದೇಶ ನೆಲದಲ್ಲಿ ನಮ್ಮ ರಾಷ್ಟ್ರಗೀತೆಯನ್ನು ಕೇಳಿದಾಗ ನಮ್ಮ ದೇಶದ ಕ್ರೀಡಾಪಟುಗಳು ಜಯಿಸಿ ನಮ್ಮ ರಾಷ್ಟ್ರಧ್ವಜವನ್ನು ಎತ್ತಿ ಹಿಡಿಯುವ ಆ ಕ್ಷಣ ನಾವು ಭಾರತೀಯರಿಗೆ ಆಗುವ ರೋಮಾಂಚನವೇ ದೇಶ ಪ್ರೇಮಕ್ಕೆ ಸಾಕ್ಷಿ. ಅಂತಹ ಕ್ಷಣ
ಪುಳಕಿತಗೊಳ್ಳದ ದೇಶ ಪ್ರೇಮಿ ಯಾರಿರಬಹುದು? ಅಂತಹ ಒಂದು ಕ್ಷಣ ಮೊನ್ನೆ ನಾವು ಅನುಭವಿಸಿದ್ದೇವೆ. ಆ ಗಳಿಗೆಯನ್ನು ಮತ್ತೆ ಮೆಲುಕು ಹಾಕುವ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟಲ್ಲಿ. ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.